230 ಮಂದಿ ಪ್ರಯಾಣಿಕರು, 2 ಪೈಲಟ್ ಮತ್ತು 10 ಮಂದಿ ಸಿಬ್ಬಂದಿ ಇದ್ದ ಏರ್ ಇಂಡಿಯಾ ಬೋಯಿಂಗ್ 787 ವಿಮಾನವು ಗುಜರಾತಿನ ಅಹಮದಾಬಾದ್ ಬಳಿ ಅಪಘಾತ ಹೊಂದಿದ್ದರಲ್ಲಿ ಇತರರು ಸೇರಿ 250ಕ್ಕೂ ಹೆಚ್ಚು ಮಂದಿ ಮೃತರಾಗಿದ್ದಾರೆ. ವಿಮಾನವು ಅಹಮದಾಬಾದ್ನಿಂದ ಲಂಡನ್ನಿನ ಗ್ಯಾಟ್ವಿಕ್ಗೆ ಹೊರಟಿತ್ತು. ಪ್ರಯಾಣಿಕರಲ್ಲಿ 53 ಮಂದಿ ಬ್ರಿಟನ್ನಿನವರಾಗಿದ್ದಾರೆ. ಭಾರತೀಯ ಪ್ರಯಾಣಿಕರ ಸಂಖ್ಯೆ 169. ಕೆನಡಾದ ಒಬ್ಬರು, ಪೋರ್ಚುಗೀಸಿನ 7 ಮಂದಿ ಪ್ರಯಾಣಿಕರಿದ್ದರು. 625 ಅಡಿ ಎತ್ತರದಲ್ಲಿ ಹಾರುವಾಗ ಬಿದ್ದಿದೆ. ಕಮಾಂಡ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್, ಫಸ್ಟ್ ಆಫೀಸರ್ ಮಂಗಳೂರು ಬೇರಿನ ಕ್ಲೈವ್ ಕುಂದರ್ ಸಹಿತ ವಿಮಾನದಲ್ಲಿದ್ದ 241 ಮಂದಿ ಹಾಗೂ ವಿಮಾನ ಬಿದ್ದ ಸ್ಥಳದ 10 ಮಂದಿ ಮೃತರಾಗಿದ್ದಾರೆ ಎಂದು ಗೊತ್ತಾಗಿದೆ. ಸಾವು ಕಂಡವರಲ್ಲಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಕೂಡ ಸೇರಿದ್ದಾರೆ. ಶವಗಳು ಸುಟ್ಟು ಕರಕಲಾಗಿರುವುದರಿಂದ ಡಿಎನ್ಎ ಪರೀಕ್ಷೆ ಮೂಲಕ ಗುರುತು ಪತ್ತೆ ಮಾಡಬೇಕಾಗಿದೆ. ಏರ್ ಇಂಡಿಯಾ ಮಾಲೀಕತ್ವ ಹೊಂದಿರುವ ಟಾಟಾ ಕಂಪನಿಯು ಮೃತರ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಭಾರತೀಯ ಮೂಲದ ಬ್ರಿಟನ್ ಪ್ರಜೆ ವಿಶ್ವಾಸ್ ಕುಮಾರ್ ರಮೇಶ್ ಎನ್ನುವವರು ತುರ್ತು ಬಾಗಿಲಿನಿಂದ ಹಾರಿ ಬದುಕುಳಿದಿದ್ದಾರೆ. ತೀವ್ರ ಗಾಯಗೊಂಡಿರುವ ಅವರೊಬ್ಬರು ಮಾತ್ರ ವಿಮಾನದಲ್ಲಿದ್ದವರಲ್ಲಿ ಬದುಕಿದವರು. ಬೋಯಿಂಗ್ ವಿಮಾನ ಪತನವಾಗಿದ್ದರೂ ಬೋಯಿಂಗ್ 787 ವಿಮಾನ ಪತನವಾಗಿರುವುದು ಇದೇ ಮೊದಲು. ब्यूरो रिपोर्ट V4 न्यूज़ अहमदाबाद.